ಬ್ರಹ್ಮಕಲಶೋತ್ಸವ, ನಾಗಮಂಡಲ, ಕೋಟಿ ಜಪಯಜ್ಞ ಮತ್ತು ಸಹಸ್ರ ಚಂಡಿಕಾಯಾಗದ ಪ್ರಯುಕ್ತ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೊರೆಕಾಣಿಕೆ ನೀಡುವ ಹಸಿರು ಹೊರೆಕಾಣಿಕೆ ಸಂಗ್ರಹಣಾ ಕೇಂದ್ರವನ್ನು ಇಡೇ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ಉದ್ಘಾಟಿಸಲಾಯಿತು. ಹಸಿರು ಹೊರೆಕಾಣಿಕೆ ಸಂಗ್ರಹಣಾ ಕೇಂದ್ರವನ್ನು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಆಡಳಿತ ಅರ್ಚಕರಾದ ಕಮಲಾದೇವಿ ಪ್ರಸಾದ ಅಸ್ರನ್ನ ಅವರು ಉದ್ಘಾಟಿಸಿ, ಕಟೀಲು ಅಮ್ಮನಿಗೆ ಸೇವೆಯನ್ನು ನೀಡುವ ಫಲದ ರೂಪವಾಗಿ ಇಂದು ಹೊರೆಕಾಣಿಕೆಯನ್ನು ಸಲ್ಲಿಸುವ ಭಾಗ್ಯ ನಮಗೆಲ್ಲ ಬಂದಿದೆ ಎಂದರು. ಮಹಾಲಿಂಗೇಶ್ವರ ದೇವರ ಎದುರುಗಡೆ ನಾವು ಹತ್ತಿಸಿದಂತಹ ದೀಪ, ಆ ಅಗ್ನಿ ನಮ್ಮ ಕಟೀಲು ದೇವರ ಆ ವಿಶಿಷ್ಟ ಬ್ರಹ್ಮಕಲಶಕ್ಕೆ ಉತ್ತಮ ನಡೆಯನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡ್ತೇನೆ. ಎರಡನೇದಾಗಿ ಇಡ್ಯ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇದು ಪ್ರಜ್ವಲನಗೊಂಡಿದ್ದ ಇಡ್ಯ ಮಹಾಲಿಂಗೇಶ್ವರ ದೇವರದ ಬ್ರಹ್ಮಕಲಶೋತ್ಸವದ ನಡೆಯೂ ಉತ್ತಮವಾಗಲಿ ಎಂದು ಪ್ರಾರ್ಥಿಸ್ತೇನೆ. ಮೂರನೇದಾಗಿ ನನ್ನ ಪ್ರಾರ್ಥನೆ ಏನು ಅಂತಂದರೆ, ಇದಕ್ಕೆಲ್ಲ ಅನೇಕ ಭಕ್ತರು ಕೈ ಜೋಡಿಸಿದ್ದಾರೆ. ನಾನು ಹೇಳಲು ಮನಸ್ಸಿನಲ್ಲಿ ಆಲೋಚಿಸುವುದುಂಟು. ಬೇರೆ ದೇವಸ್ಥಾನ ನಾನು ಅನೇಕ ಕಡೆ ಈ ಹೊರೆಕಾಣಿಕೆಯ ಇದಕ್ಕೆ ನಾನು ಹೋಗಿದ್ದೆ. ಎಲ್ಲ ಕಡೆಗಳಿಂದ ನನಗೆ ಅತ್ಯಂತ ಸಂತೋಷ ಆಗುವುದು ಇಲ್ಲಿಯ ಈ ಸಮಾರಂಭದಲ್ಲಿ ಭಾಗವಹಿಸುವುದು. ಇಡ್ಡ ಮಹಾಲಿಂಗೇಶ್ವರ ದೇವಸ್ಥಾನ ಆಡಳಿತ ಮುಕ್ತಸ್ಥರ ಐ ರಮಾನಂದ ಭಟ್ ಮಾತನಾಡಿ, ದೇವರಿಗೆ ಹೊರೆಕಾಣಿಕೆ ಸಲ್ಲಿಸುವುದೆಂದರೆ ನಮ್ಮೆಲ್ಲ ಕಷ್ಟಗಳ ಹೊರೆಯನ್ನ ದೇವರಿಗೆ ಸಮರ್ಪಣೆ ಮಾಡುವುದಾಗಿದೆ ಎಂದರು. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಬರಶೆಟ್ಟಿ ಮಾತನಾಡಿ, ದೇವರ ಕೃಪೆಯ ಫಲವಾಗಿ ದೇವರಿಗೆ ಹೊರೆಕಾಣಿಕೆ ಸಲ್ಲಿಸುವ ಸೌಭಾಗ್ಯ ನಮಗೆ ಬಂದಿದೆ. ಸಕಲರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಹೊರೆಯನ್ನ ದೇವರಿಗೆ ಅರ್ಪಿಸುತ್ತಿದ್ದೇವೆ ಎಂದರು. ದೇವಸ್ಥಾನದಲ್ಲಿ ಇರುವಂತಹ ಶಕ್ತಿಯನ್ನು ಪುನಃ ಪ್ರತಿಷ್ಠಾಪಿಸಿಕೊಳ್ಳುವಂತಹ ಒಂದು ಮಹತ್ ಕಾರ್ಯಕ್ಕೆ ನಾವೆಲ್ಲರೂ ಸಹ ಭಾಗಿಯಾಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ನಮ್ಮ ಪುಣ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ಈ ಕ್ಷೇತ್ರದಲ್ಲಂತೂ ಈಗ ಕಟೀಲಿಗೆ ಸಹ ನಾವೆಲ್ಲಿಂದ ಹೊರಕಾಣೆಯನ್ನು ಹೊರಡಿಸಬೇಕು. ಅಷ್ಟೇ ಅಲ್ಲ, ಹೀಗೆ ಬ್ರಹ್ಮಕಲಶೋತ್ಸವದ ತಯಾರಿಯಲ್ಲಿ ಸಹ ನಾವೆಲ್ಲ ನಮ್ಮನ್ನು ತೊಡಗಿಸ್ಕೊಂಡಿದ್ದೇವೆ. ಯಾವ ರೀತಿಯಿಂದ ಈ ಕಾರ್ಯಕ್ರಮ ಎಲ್ಲ ಕಡೆ ರೂಪರೇಷೆಗೊಳ್ತಾ ಉಂಟು ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ನಮ್ಮ ಹೆಚ್ಚಿನ ಭಾಗವಹಿಕೆಯಿಂದಲೇ ಇದು ಸಂಪನ್ನ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ನಾವೇನು ಇದ್ರ ಬಗ್ಗೆ ಮಾತಾಡಬೇಕಂತ ಅವಶ್ಯಕತೆ ಖಂಡಿತ ಇರಲಿಕ್ಕಿಲ್ಲ. ದೇವಿಯ ಅನುಗ್ರಹಕ್ಕಾಗಿ ನಾವೆಲ್ಲರೂ ಸಹ ನಮ್ಮನ್ನು ಈ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಮಹಾಬಲ ಪೂಜಾರಿ ಕಡಂಬೋಡಿ, ಉಲ್ಲಾಸ್ ಆರ್ ಶೆಟ್ಟಿ ಪರ್ಮುದೆ, ಪುಂಡಲೀಕ ಹೊಸಬೆಟ್ಟು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.